ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಲ್ಲಿ ಮೊಗೇರ ಜಾತಿಯನ್ನು ಗ್ರೂಪ್ 2ರಲ್ಲಿ ಸೇರಿಸಬೇಕು ಎಂದು ಮೊಗೇರ ಸಂಘದ ರಾಜ್ಯಾಧ್ಯಕ್ಷ ನಂದರಾಜ್ ಸಂಕೇಶ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳಿಗೆ ಆಂತರಿಕ ಮೀಸಲಾತಿ ಒದಗಿಸುವ ಕುರಿತು ವರದಿಯನ್ನು ಸಲ್ಲಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಲಾಗಿದೆ. ಇದರ ಅನುಸಾರ ಆಯೋಗವು 101 ಪರಿಶಿಷ್ಟ ಜಾತಿಗಳು ಮತ್ತು ಸಮಾನಾರ್ಥ ಸಮುದಾಯಗಳು ಕುಂದುಕೊರತೆಗಳನ್ನು ಸಲ್ಲಿಸಲು ಪ್ರಾತಿನಿಧ್ಯವನ್ನು ಆಹ್ವಾನಿಸಿತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಮೊಗೇರ ಜಾತಿಯನ್ನು ಗ್ರೂಪ್ 4ರ ಅಲೆಮಾರಿ ಜಾತಿಗಳ ಪಟ್ಟಿಯಿಂದ ತೆಗೆದು ಗ್ರೂಪ್ 2ರಲ್ಲಿ ಛಲವಾದಿ ಜಾತಿಗಳ ಜೊತೆಗೆ ಸೇರಿಸುವಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಮೊಗೇರ ಸಂಘವು ವಿಸ್ತೃತ ಮನವಿ ಸಲ್ಲಿಸಿದೆ ಎಂದರು. ಬಡಕಾಯಿ, ಬಾರ್ಕೂರು, ಚಂಕಾಯಿ, ಚಂದ್ರನಾಡು, ಗೂಡಾಯಿ, ಘಟ್ಟ, ಪಡ್ಡಾಯಿ, ಕಲಾಡು ಈ ಮಧ್ಯದಲ್ಲಿ ತುಳುನಾಡಿನ ಅದರಲ್ಲಿ ಅತಿ ಹೆಚ್ಚು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಒಂದು ಸಮುದಾಯ ಅಂತ ಇದ್ದರೆ ಅದು ಮೊಗೇರ ಸಮುದಾಯ. ಅದು ದೈವ ಕಲೆ ಇರ್ಬೋದು, ಸಂಧಿಪಾಡ್ತನ ಇರ್ಬೋದು, ಇನ್ನಿತರ ಎಲ್ಲರ ನಲಿಕೆ ಅಂತ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಸಮುದಾಯ ನಮ್ಮ ಒಳಪಟ್ಟ. ಆದರೆ ನಾವು ಎಲ್ಲಿ ಕೂಡ ಅಲೆಮಾರಿ ಜನಾಂಗ ಅಲ್ಲ, ನಮ್ಮದು ಮೂಲ ಜನಾಂಗ. ನಾವು ಇಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ಸರ್ಕಾರದ ಏಕಸದಸ್ಯ ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಎಂಬುದರಲ್ಲಿ ನಾವು ಮೊನ್ನೆ 27ನೇ ತಾರೀಕಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ 101 ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಅದನ್ನು 4 ಗ್ರೂಪು ಮಾಡಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಮೊದಲನೇದಲ್ಲಿ 6% ಡಿವೈಡ್ ಮಾಡಿದ್ದಾರೆ, ಅದರಲ್ಲಿ 4 ಜಾತಿ. ಆಮೇಲೆ 5.5% ಅದರಲ್ಲಿ 4 ಜಾತಿ, ಮತ್ತೆ 4.5% ಆಮೇಲೆ ಅದಕ್ಕೆ 4 ಜಾತಿ. ಬಾಕಿ 89 ಜಾತಿಯವರಿಗೆ 1% ಮೀಸಲಾತಿಯನ್ನು ಸರ್ಕಾರದ ಆಯೋಗದಲ್ಲಿ ನಮೂದಿಸಲಾಗಿದೆ. ಇದನ್ನು ಆಕ್ಷೇಪಣೆ ಸಲ್ಲಿಸಲು ಮೊನ್ನೆ 31ಕ್ಕೆ ನಮಗೆ ಗಡುವು ನೀಡಿದ್ರು, ನಾವು ಕೊಟ್ಟಿದ್ದೇವೆ ಕೂಡ. ನಾವು ಮೊಗೇರರು ಅಸ್ಪೃಶ್ಯ ಜನಾಂಗ, ನಿಮಗೆಲ್ಲ ಗೊತ್ತಿರೋದು ಅಸ್ಪೃಶ್ಯ ಜನಾಂಗ, ನಾವು ಸ್ಪರ್ಶ ಜಾತಿಯವರಲ್ಲ. ನಾವು ಅಲೆಮಾರಿ ಜನಾಂಗ, ನಾವು ವಲಯ ಸಮುದಾಯ ಅಂತ ನಮ್ಮ ದಾಖಲೆಯಲ್ಲಿ ಇದೆ. ಇವತ್ತು ನಮಗೆ ಈ ಒಂದು ಆಯೋಗದಿಂದ ಖಂಡಿತ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ಗ್ರೂಪ್ 2ರಲ್ಲಿ ಬರುವಂಥ ಅದು ಛಲವಾದಿ ಗ್ರೂಪ್ ಏನಿದೆ ಅದಕ್ಕೆ ಸೇರಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ರವರು ನಾವು ಇದಕ್ಕೆ ನಿಮಗೆ ನ್ಯಾಯ ಒದಗಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರಿಗೆ, ಕಾನೂನು ಸಚಿವರಿಗೆ, ಸಮಾಜ ಮಂತ್ರಿಯವರಿಗೆ ಎಲ್ಲರಿಗೂ ನಾವು ಈ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಇದರಲ್ಲಿ ನ್ಯಾಯ ಕೊಡಬೇಕು ಅಂತ ಪತ್ರಿಕೆ ಹೇಳಿಕೆ ಮೂಲಕ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಿದ್ದೇವೆ. ನಮ್ಮ ಬೇಡಿಕೆ ಏನಿದೆ ಅದನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಿ ನ್ಯಾಯಯುತವಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಂಬಂಧಪಟ್ಟಂತೆ ಕೊಳ್ಳೇಗಾಲಕ್ಕೆ ಸಂಬಂಧಿ ನಮ್ಮ ಮೂಲ ಮೊಗೇರ ಜನಾಂಗದ ಬಗ್ಗೆ ನಿಮಗೆಲ್ಲ ಗೊತ್ತು. ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಕಟಪಡಿಸಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಒದಗಿಸುವಂತೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಸಣ್ಣ ಸಣ್ಣ ಜಾತಿಗಳು 2,000, 3,000, 5,000 ಸಂಖ್ಯೆ ಉಳ್ಳಂತಹ ಸಣ್ಣ ಸಣ್ಣ ಜಾತಿಗಳನ್ನು ಒಂದು ಪಟ್ಟಿ ಮಾಡಿದ್ದಾರೆ. ಆಮೇಲೆ ಅಲೆಮಾರಿ ಯಾವ ಜಾತಿಗಳಿದ್ದಾವೆ, ಅಲೆಮಾರಿ ಜಾತಿಗಳು, ಅವನ್ನು ಕೂಡ ಒಟ್ಟು ಮಾಡಿ ಆ ಎಲ್ಲವನ್ನು ಕೂಡ 89 ಜಾತಿಗಳಲ್ಲಿ ಮೊಗೇರ ಜಾತಿಯನ್ನು ಕೂಡ ಸೇರಿಸಿದ್ದಾರೆ. ಈ 89 ಜಾತಿಗಳಿಗೆ ಕೇವಲ 1% ಮೀಸಲಾತಿ ಸಿಗುವಂಥದ್ದು. ಅಂದ್ರೆ ಗ್ರೂಪ್ 4ನಲ್ಲಿ ಸಣ್ಣ ಜಾತಿಗಳು ಮತ್ತೆ ಅಲೆಮಾರಿ ಜಾತಿಗಳ ಪಟ್ಟಿಯಲ್ಲಿ ಹೌದು. ನಾವು 2ಕ್ಕೆ ಹೋದರೆ ನಮಗೆ ಒಂದು ಮೀಸಲಾತಿಯಲ್ಲಿ ಒಂದು ದೊಡ್ಡ ಪಾಲು ನಮ್ಗೆ ಕೂಡ ಸಿಗುತ್ತೆ. ಇಲ್ಲಿ 1%, ಒಂದು 100 ರೂಪಾಯಿ ಅಮೌಂಟ್ ಅಂತಂದ್ರೆ SC/STಗಳ ಡೆವಲಪ್ಮೆಂಟ್ಗೆ 89 ಜಾತಿಗಳು 100 ರೂಪಾಯಿಯನ್ನು ಹೇಗೆ ಹಂಚುವಂಥದ್ದು ಸಾಧ್ಯ ಇಲ್ಲ. ಈಗ ನಮ್ಮೊಳಗಡೆ ಹೋದ್ರೆ ಗ್ರೂಪ್ 2 ಹೋದ್ರೆ ಎಷ್ಟು ಬರುತ್ತೆ ನಿಮಗೆ? 5.5% ಬರುತ್ತೆ. ಹೌದು. ಹಾಗಾಗಿ ನಮ್ಮನ್ನು ಅಲ್ಲಿ ಕ್ಲೇಮ್ ಅಂದ್ರೆ ಗ್ರೂಪ್ 2ಗೆ ನೀವು ಮಾಡಬೇಕು ಅಂತ ಯಾಕಂತ ಹೇಳಿದ್ರೆ ನೋಡಿ ಒಂದು ಏನಂತ ಹೇಳಿದ್ರೆ 2011ರಲ್ಲಿ ಜಾತಿ ಗಣತಿ ಆಗುತ್ತೆ. 2011ರಲ್ಲಿ ಜಾತಿ ಗಣತಿ ಆಗುವಾಗ 82,000 ಪ್ಲಸ್ ಜನಸಂಖ್ಯೆ ನಮ್ಮನ್ನು ತೋರಿಸಿದ್ದಾರೆ. ಇವಾಗ 14 ವರ್ಷ ಆಗಿದೆ. 14 ವರ್ಷಗಳಲ್ಲಿ 1 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ನಮ್ಮ ಸಂಖ್ಯೆ ಏರಿಕೆ ಆಗಿದೆ. ಒಂದು. ಎರಡನೇದಾಗಿ 1931ರಲ್ಲಿ ಇಲ್ಲಿ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಇಲ್ಲಿ ಸರ್ವೆ ಆಗಿದೆ.
1901 ಸರ್ವೆ ಆಗಿದೆ. ನಾನು ನಿಮಗೆ ಪತ್ರಿಕೆ ನಿಮಗೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಕೊಟ್ಟಿದ್ದೇವೆ. ಬೇರೆ ಬೇರೆ ಅಧಿಕಾರಿಗಳು ಅಧ್ಯಯನ ಮಾಡಿದ್ದಾರೆ. ಮತ್ತೆ ನಮ್ಮ ಮೈಸೂರು ಸರ್ಕಾರವು ಕೂಡ ಅಧ್ಯಯನ ಮಾಡಿದಾಗ ಮೊಗೇರ್ ಜಾತಿಯು ಸೌತ್ ಕೇಂದ್ರದ, ದಕ್ಷಿಣ ಕೇಂದ್ರದ ಹೊಲೆಯ ಜಾತಿಯಲ್ಲಿ ಬರ್ತಕ್ಕಂಥ ಅಸ್ಪೃಶ್ಯ ಜನಾಂಗ ಅಂತ ಮೆನ್ಷನ್ ಮಾಡಿದ್ದಾರೆ ಹಿಂದೆ. ಹೌದು ಮಾಡಿದ್ದಾರೆ. ಮತ್ತೆ ಇವರು ನಿಜವಾಗಿ ಕೂಡ ಅಸ್ಪೃಶ್ಯತೆಯಿಂದ ಪಿಡುಗಿನಲ್ಲಿ ಬಳಲ್ತಾ ಇದ್ದಾರೆ. ಒಂದು ಎರಡನೇದಾಗಿ ಇವರಲ್ಲಿ ಏನಾದರೂ ಸತ್ತರೆ ಇವರ ಹೆಣವನ್ನು ಹೂಳ್ತಾರೆ. ಆಮೇಲೆ ಬೇರೆ ಬೇರೆ ನಮ್ಮ ಮೊಗೇರ ಸಮುದಾಯದ ಏನು ಸಾಂಸ್ಕೃತಿಕವಾದಂಥ, ಸಾಮಾಜಿಕವಾದಂಥ ಎಲ್ಲವನ್ನು ಕೂಡ ಇದರಲ್ಲಿ ಪಟ್ಟಿ ಮಾಡಿದೆ. ಹಾಗಾಗಿ ನಾವು ಹೊಲೆಯ ಸಮುದಾಯದಲ್ಲಿ ಗುರುತಿಸಿಕೊಂಡಂತಹ ಜಾತಿ. ಹಾಗಾಗಿ ನಮ್ಮನ್ನು ಎರಡರಲ್ಲಿ ಸೇರಿಸಬೇಕನ್ನತಕ್ಕಂಥದ್ದು ಮನವಿ ನಮ್ಮ. ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಸುಂದರ ಮೇರ, ಮಂಗಳೂರು ತಾಲೂಕು ಅಧ್ಯಕ್ಷ ಸೀತಾರಾಮ್ ಕೊಂಚಾಡಿ, ಕಾರ್ಯದರ್ಶಿ ಗಿರಿಯಪ್ಪ ಎಸ್, ಪದಾಧಿಕಾರಿ ಸದಾನಂದ ಉಳ್ಳಾಲ, ರತ್ನಾವತಿ ರಾಮ್ ಕುಳಾಯಿ, ಮುಖಂಡರಾದ ಅಶೋಕ್ ಕೊಂಚಾಡಿ, ಹರೀಶ್ ಕಾಟಿಪಳ್ಳ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.